ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಂಗಳೂರಿನ ಲೇಡಿ ಗೋಶಲ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ 1 ತಿಂಗಳಲ್ಲಿ ಸುಮಾರು 800 ಶಿಶುಗಳು ಜನಿಸುವ ಮೂಲಕ ದಾಖಲೆ ನಿರ್ಮಿಸಿದೆ. ಪ್ರತಿ ತಿಂಗಳು ಆಸ್ಪತ್ರೆಯಲ್ಲಿ ಸರಾಸರಿ 400 ರಿಂದ 450 ಮಕ್ಕಳ ಜನನವಾಗುತ್ತೆ. ಇನ್ನು ಕಳೆದ ಸೆಪ್ಟೆಂಬರ್ನಲ್ಲಿಯೂ ಸುಮಾರು 600 ಶಿಶುಗಳು ಜನಿಸಿದವು. ಆದರೆ ಅಕ್ಟೋಬರ್ 1 ತಿಂಗಳಲ್ಲಿ 800 ಆಸುಪಾಸು ಸಂಖ್ಯೆಯಲ್ಲಿ ಶಿಶುಗಳು ಜನನವಾಗಿರುವುದು ಆಸ್ಪತ್ರೆಯ ಇತಿಹಾಸದಲ್ಲೇ ಇದೇ ಮೊದಲು ಎನ್ನುತ್ತಾರೆ ಆಸ್ಪತ್ರೆ ಮುಖ್ಯಸ್ಥರು. ಹೆರಿಗೆ ಆಸ್ಪತ್ರೆ ಎಂದೇ ಹೆಸರುವಾಸಿಯಾಗಿರುವ ಈ ಆಸ್ಪತ್ರೆಯಲ್ಲಿ 272 ಹಾಸಿಗೆ ಸಾಮರ್ಥ್ಯವಿದ್ದು 28 ಹೆಚ್ಚುವರಿ ಬೆಡ್ಗಳಿವೆ. ಸರಕಾರಿ ಮತ್ತು ಖಾಸಗಿ ಸೇರಿ 32 ಮಂದಿ ವೈದ್ಯರು ಮತ್ತು 57 ಮಂದಿ ಸ್ಟಾಫ್ ನರ್ಸ್ಗಳು ಹೆರಿಗೆ ವಿಭಾಗದಲ್ಲಿ ದಿನದ 24 ಗಂಟೆಯೂ ಪಾಳಿಯ ಆಧಾರದಲ್ಲಿ ಕರ್ತವ್ಯದಲ್ಲಿದ್ದಾರೆ.